ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನ ತನ್ನ ಸ್ಥಳ ವಿಶೇಷ ಕಾರಣಿಕ ಶಕ್ತಿಯ ಮೂಲಕ ಭಕ್ತ ವರ್ಗವನ್ನ ತನ್ನತ್ತ ಸೆಳೆಯುತ್ತಿರುವ ಪುಣ್ಯ ಕ್ಷೇತ್ರ. ಪುಣ್ಯ ಭೂಮಿ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಡಿಪಾಡಿಯಲ್ಲಿರುವ ಶ್ರೀ ಜನಾರ್ದನ ಸ್ವಾಮಿ ಕ್ಷೇತ್ರವು ಚರ್ಮ ರೋಗಗಳ ನಿವಾರಣೆಗೆ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಗರ ಪುತ್ತೂರು ಪೇಟೆಯ ಮಂಜಲ್ಪಡ್ಪುವಿನಿಂದ ಸುಮಾರು 3 ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವುದೇ ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನ. ಕೊಡಿಪಾಡಿ ಶ್ರೀ ಜನಾರ್ದನ ದೇವಸ್ಥಾನದಲ್ಲಿ ಆರಾಧಿಸಲ್ಪಡುವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯು ಜನಾರ್ದನ ಎಂಬ ಋಷಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದ್ದು, ಈ ದೇವಸ್ಥಾನಕ್ಕೆ ಸರಿಸುಮಾರು 3500 ವರ್ಷಗಳ ಇತಿಹಾಸವಿದೆ. ಕ್ಷೇತ್ರವು ಹಿಂದೆ ವಿಟ್ಲ ಅರಸು ಮನೆತನದ ಆಳ್ವಿಕೆಗೆ ಒಳಪಟ್ಟಿದ್ದು, ಜನಾರ್ದನ ಕ್ಷೇತ್ರವು ಪುತ್ತೂರಿಗೆ ಸೀಮೆ ದೇವಾಲಯ ಆಗಿತ್ತು ಎನ್ನುವ ಕುರಿತು ಸಂಶೋಧನೆಗಳಲ್ಲಿ ತಿಳಿದು ಬರುತ್ತದೆ. ದೇವಸ್ಥಾನದಲ್ಲಿ ಪ್ರಧಾನ ಆರಾಧ್ಯ ದೇವರು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಜೊತೆಗೆ ಶ್ರೀ ಮಹಾಗಣಪತಿ, ಶ್ರೀ ಪಾರ್ಥಸಾರಥಿ, ಶ್ರೀ ಶಾಸ್ತಾವು ದೇವರ ಗುಡಿ ಇದ್ದು, ಶ್ರೀ ಶಾಸ್ತಾವು ದೇವರು ವಿಗ್ರಹ ರೂಪದಲ್ಲಿ ಆರಾಧಿಸಲ್ಪಡುವ ಅಪರೂಪದ ದೇವಸ್ಥಾನ ಇದಾಗಿದೆ. ಜೊತೆಗೆ ನಾಗದೇವರು ಹಾಗೂ ಹುಲಿ ಭೂತಗಳ ಸಾನ್ನಿಧ್ಯವಿದೆ. ದೇವಸ್ಥಾನದ ಪೂರ್ವ ಭಾಗದಲ್ಲಿ ರಕ್ತೇಶ್ವರಿ ಹಾಗೂ ಗುಳಿಗ ದೈವದ ಸಾನ್ನಿಧ್ಯವಿದೆ. ಬಹಳ ಹಿಂದೆ ದೇವಾಲಯದ ಮುಂದಿನ ಅಂಗಣದಲ್ಲಿ ಉತ್ಸವ ನಡೆಯುತ್ತಿದ್ದಾಗ ಹಿಂಭಾಗದ ಅಂಗಣದಲ್ಲಿ ಹುಲಿ ಗರ್ಜಿಸುತ್ತಿತ್ತು ಎಂದು ಹಿರಿಯರು ಹೇಳಿರುವುದನ್ನ ಗ್ರಾಮಸ್ಥರು ಇಂದಿಗೂ ನೆನಪಿಸಿಕೊಳ್ಳುತ್ತಿದ್ದಾರೆ. ಕೊಡಿಪಾಡಿಯ ಈ ಜನಾರ್ದನ ದೇವಸ್ಥಾನಕ್ಕೆ ಸುಮಾರು 2500 ವರ್ಷದಿಂದ 3000 ವರ್ಷದ ಸುದೀರ್ಘ ಇತಿಹಾಸ ಇದೆ. ಹಿಂದೆ ಈ ದೇವಸ್ಥಾನವು ವಿಟ್ಲ ಡೊಂಬ ಅರಸು ಮನೆತನದ ಆಳ್ವಿಕೆಗೆ ಒಳಪಟ್ಟಂಥ ದೇವಸ್ಥಾನ. ಆ ಕಾಲದಲ್ಲಿ ಅತ್ಯಂತ ವೈಭವದಿಂದ ಇಲ್ಲಿ ಜಾತ್ರಾ ಮಹೋತ್ಸವಗಳು ಜರುಗ್ತಾ ಇತ್ತು. ಒಂದು ಕಾಲದಲ್ಲಿ ಇಡೀ ಪುತ್ತೂರು ತಾಲೂಕಿಗೆ ಸೀಮೆ ದೇವಸ್ಥಾನವಾಗಿ ಮೆರೆದಂತಹ ದೇವಸ್ಥಾನ ಇದು. ಆದರೆ ಏನೋ ಕಾಲಗರ್ಭದ ಹೊಡೆತಕ್ಕೆ ಸಿಲುಕಿ ಈ ಒಂದು ವೈಭವವು ಸಂಪೂರ್ಣ ಅದು ಇಲ್ಲ ಅಂತ ಆಗ್ತಾ ಹೋಯಿತು. ಆದರೆ ದೇವರ ಸತ್ಯದಿಂದ ಇಲ್ಲಿ ಆಗುವಂಥ ಆ ನಿತ್ಯ ವಿನಿಯೋಗ ಅದೇನು ಅದು ನಿರಂತರವಾಗಿ ನಡೀತಾ ಇದೆ. ಆದರೆ ಈ ದೇವಸ್ಥಾನವನ್ನು ಸುಮಾರು 1978ನೇ ಇಸವಿಯಲ್ಲಿ ಇಲ್ಲಿಯ ದೇವಸ್ಥಾನ ಸಂಪೂರ್ಣವಾಗಿ ಹಳೆಯದಾಗಿದ್ದ ಗರ್ಭಗುಡಿಯನ್ನು ನವೀಕರಣ ಮಾಡಬೇಕೆಂಬ ಉದ್ದೇಶದಿಂದ ಅಂದಿನ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ಸೇರಿ ಗರ್ಭಗುಡಿಯ ನವೀಕರಣ ಕೆಲಸವನ್ನು ಪ್ರಾರಂಭ ಮಾಡಿ 81ನೇ ಇಸವಿಯಲ್ಲಿ ದೇವರಿಗೆ ಗರ್ಭಗುಡಿಯನ್ನು ಅರ್ಪಣೆ ಮಾಡಿ ಅದರ ನಿಮಿತ್ತ ಬ್ರಹ್ಮಲಕ್ಷ್ಮಿಯನ್ನು ಕೂಡ ಆ ಹೊತ್ತಿನಲ್ಲಿ ಮಾಡಲಾಗಿತ್ತು. ಅದೇ ರೀತಿ 1995ನೇ ಇಸವಿಯಲ್ಲಿ ಈ ದೇವಸ್ಥಾನದ 4 ಸುತ್ತಿನ ಪೌಳಿ ಅಂದರೆ ಗೋಪುರ ಅದನ್ನು ನವೀಕರಣ ಮಾಡಿ ಅದರ ನಿಮಿತ್ತ ಕೂಡ ಬ್ರಹ್ಮಲಕ್ಷ್ಮಿ ಮಹೋತ್ಸವವನ್ನು ದೇವರಿಗೆ ಆ ದಿನದಲ್ಲಿ ಮಾಡಲಾಗಿತ್ತು. 2011ನೇ ಇಸವಿಯಲ್ಲಿ 3ನೇ ಹಂತದ ಬ್ರಹ್ಮಲಕ್ಷ್ಮಿ ಮಹೋತ್ಸವ ಕೂಡ ಇಲ್ಲಿ ಜರುಗಿತ್ತು. ಈ ಕ್ಷೇತ್ರದಲ್ಲಿ ಈ ಹಿಂದೆ ಇದ್ದಂಥ ಜಾತ್ರಾ ಮಹೋತ್ಸವ ಅದು ಸಂಪೂರ್ಣವಾಗಿ ನಿಂತು ಈಗ ಕೇವಲ ಒಂದು ದೇವರೊಂದು ಜಾತ್ರೆ ಅನ್ನುವಂಥ ನೆನಪು ಮಾತ್ರ ಆಗ್ತಾ ಇದೆ. 81ನೇ ಇಸವಿಯಲ್ಲಿ ಬ್ರಹ್ಮಲಕ್ಷ್ಮಿ ಆದ ನಂತರ ಆ ಒಂದು ಜಾತ್ರೆಯ ನೆನಪು ಮಾತ್ರ ಪ್ರಾರಂಭ ಮಾಡಿದ್ದು, ಅದು ಇವತ್ತಿಗೂ ಅದೇ ರೀತಿ ನಡೀತಾ ಇದೆ. ಒಂದು ದಿನ ರಾತ್ರಿ ದೇವರ ಉತ್ಸವ, ಮರುದಿನ ದರ್ಶನ ಬಲಿ, ಅದರ ಮರುದಿನ ಇಲ್ಲಿಯ ಕ್ಷೇತ್ರದ ದೈವ ವ್ಯಾಘ್ರ ಚಾಮುಂಡಿ ಅಂದರೆ ಹುಲಿಭೂತ ಆ ಒಂದು ದೈವದ ನೇಮ ಇದು ಆಗ್ತಾ ಇದೆ. ಹಿಂದೆ ಈ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಆಗ್ತಾ ಇರುವ ಸಂದರ್ಭದಲ್ಲಿ ಜೀವಂತ ಹುಲಿಯು ಅಂಗಣಕ್ಕೆ ಬಂದು ಇಲ್ಲಿ ಗರ್ಜನೆ ಮಾಡ್ತಾ ಇತ್ತು ಅಂತೇಳಿ ಅಂದಿನ ಹಿರಿಯರು ಊರಲ್ಲಿದ್ದವರು ನೋಡಿದ್ದನ್ನು ಅವರು ಹೇಳಿದ್ದು ನನಗೆ ನೆನಪು. ಅಂತಹ ಕ್ಷೇತ್ರದಲ್ಲಿ ಈಗ ಮತ್ತೆ ಆ ಒಂದು ಜಾತ್ರಾ ಮಹೋತ್ಸವವನ್ನು 5 ದಿನಗಳ ಆ ಒಂದು ಪೂರ್ಣ ಪ್ರಮಾಣದ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇರುವಂಥದ್ದು ಇದು ಆಡಳಿತ ಮಂಡಳಿ ಹಾಗೂ ಊರ ಎಲ್ಲರ ಒಂದು ಆಶಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನದಲ್ಲಿ ನೂತನ ಧ್ವಜಸ್ತಂಭ ಹಾಗೂ ನೂತನ ಬ್ರಹ್ಮರಥ ಇದರ ನಿರ್ಮಾಣ ಈ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿದ್ದು, ಮುಂದಿನ ವರ್ಷ ಅಂದರೆ 2024ನೇ ಮಾರ್ಚ್ 20ರಿಂದ 25 ತನಕ ಬ್ರಹ್ಮಲಕ್ಷ್ಮಿ, 25ರಿಂದ 31 ತನಕ ಆ ಪೂರ್ಣ ಪ್ರಮಾಣದ ಜಾತ್ರಾ ಮಹೋತ್ಸವ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಈ ಒಂದು ಎಲ್ಲ ದೊಡ್ಡ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಇಲ್ಲಿ ಬಂದವರೆಲ್ಲರೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ನಮಗೆ ಆಗುವಂಥ ಎಲ್ಲ ಕೆಲಸ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡಬೇಕು ಅಂತ ಈ ಸಂದರ್ಭ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿರುವ ತೀರ್ಥ ಕೆರೆ. ಇದರಲ್ಲಿರುವ ನೀರಿಗೆ ದೈವಿ ಶಕ್ತಿ ಇದೆ ಎನ್ನುವುದು ಭಕ್ತ ವರ್ಗದ ನಂಬಿಕೆ. ಸುಮಾರು 800 ವರ್ಷಗಳ ಹಿಂದೆ ಆಚಾರ್ಯ ಮಧ್ವರು ಶ್ರೀ ಕ್ಷೇತ್ರಕ್ಕೆ ಚಾತುರ್ಮಾಸ್ಯ ವೃತ ಆಚರಿಸಲು ಬಂದಿದ್ದು,
ಆಚಾರ್ಯರು ತಪವನ್ನಾಚರಿಸಿದ್ದ ಶಿಲೆಯನ್ನ ನಾವು ಇಂದಿಗೂ ದೇವಳದಲ್ಲಿ ಕಾಣಬಹುದು. ಪ್ರತಿ ವರ್ಷ ಸಿಂಹ ಮಾಸದ ಅಮಾವಾಸ್ಯೆಯಂದು ಆಚಾರ್ಯ ಮಧ್ವರು ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡ್ತಾ ಇದ್ದು, ಕೊಡಿಪಾಡಿಯಲ್ಲಿ ಚಾತುರ್ಮಾಸ್ಯ ವ್ರತ ಕೈಗೊಂಡ ಸಂದರ್ಭದಲ್ಲಿ ಕಾಶಿಯಲ್ಲಿ ಗಂಗಾ ಸ್ನಾನಗೈಯಲು ಸಾಧ್ಯವಾಗಲಿಲ್ಲ. ಆಗ ಗಂಗಾ ಮಾತೆ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೀ ಜನಾರ್ದನ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿರುವ ಕೆರೆಯ ಸಮೀಪವಿರುವ ಕುಂಡಿಗೆಯಲ್ಲಿ ಸಿಂಹ ಮಾಸದ ಅಮಾವಾಸ್ಯೆಯ ದಿನ ತಾನು ಹರಿದು ಬರುತ್ತೇನೆ, ಅದರಲ್ಲಿ ಸ್ನಾನ ಮಾಡಿ ಪವಿತ್ರನಾಗು ಎಂದು ಅಭಯವಿತ್ತಳು ಎಂಬ ಪ್ರತೀತಿ ಇದೆ. ಅದರಂತೆ ಪ್ರತಿ ವರ್ಷ ಸಿಂಹ ಮಾಸದ ಅಮಾವಾಸ್ಯೆಯ ದಿನ ಇಲ್ಲಿ ತೀರ್ಥ ಸ್ನಾನ ನಡೆಯುತ್ತಿದ್ದು, ಸಾವಿರಾರು ಜನರು ತೀರ್ಥ ಸ್ನಾನ ಮಾಡಿ ಕೃತಾರ್ಥರಾಗ್ತಿದ್ದಾರೆ. ಈ ಪವಿತ್ರ ಕೆರೆಯ ನೀರಿಗೆ ಮೂಡೆ ಅಕ್ಕಿ ಸಮರ್ಪಿಸುವುದರಿಂದ ಹಲವು ನಮೂನೆಯ ಚರ್ಮ ವ್ಯಾಧಿಗಳು, ಕೆಡು, ಆಣಿ ಮೊದಲಾದವುಗಳು ಗುಣಮುಖವಾಗುತ್ತವೆ. ಈ ತೀರ್ಥ ಇಂದು ಕೊಡಿಪಾಡಿ ತೀರ್ಥ ಎಂದೇ ಪ್ರಸಿದ್ಧಿ ಹೊಂದಿದೆ. ಇಂದಿಗೂ ಊರ ಪರವೂರ ಭಕ್ತಾದಿಗಳು ಬಂದು ತೀರ್ಥ ಸ್ನಾನಗೈತಾ ಇರೋದು ಇದೆಲ್ಲದಕ್ಕೂ ಸಾಕ್ಷಿಯಾಗಿದೆ. ಜೊತೆಗೆ ಸಂತಾನ ಭಾಗ್ಯ, ವಿವಾಹ ಭಾಗ್ಯ ಕಾಣದವರು ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸಿ ಹರಕೆ ಹೇಳಿಕೊಂಡ್ರೆ ಅವರ ಮನದ ಇಷ್ಟಾರ್ಥಗಳು ಈಡೇರಿರುವ ಸಾವಿರಾರು ನಿದರ್ಶನಗಳು ಇವೆ. ಈ ದೇವಸ್ಥಾನಕ್ಕೆ ಹಿಂದೆ ಜಗದ್ಗುರುಗಳ ಶ್ರೀಮನ್ ಮಧ್ವಾಚಾರ್ಯರು ಆಗಮಿಸಿದ ಒಂದು ಪುಣ್ಯಕ್ಷೇತ್ರ ಇದು. ಅವರಲ್ಲಿ ಸುಮಾರು 4 ತಿಂಗಳ ಕಾಲ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಂಥ ಒಂದು ಕ್ಷೇತ್ರ. ಆ ಸಮಯದಲ್ಲಿ ಅವರು ಕುಳಿತು ತಪ ಮಾಡುತ್ತಿದ್ದಂತಹ ಪೀಠ ಇಂದಿಗೂ ಈ ದೇವಸ್ಥಾನದಲ್ಲಿ ಕಾಣಬಹುದು. ಈ ಒಂದು ಕೊಡಿಪಾಡಿಯಲ್ಲಿ ಅವರು ಚಾತುರ್ಮಾಸ್ಯ ವ್ರತವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಒಂದು ಯೋಚನೆ ಬರ್ತದೆ. ಅದೇನೆಂದರೆ, ಪ್ರತಿ ವರ್ಷ ಶ್ರಾವಣ ಮಾಸದ ಅಮಾವಾಸ್ಯ ದಿವಸ ಜಗದ್ಗುರು ಮಧ್ವಾಚಾರ್ಯರು ಕಾಶಿಯಲ್ಲಿರುವಾಗ ಗಂಗಾ ಸ್ನಾನವನ್ನು ಮಾಡುತ್ತಾ ಇದ್ದದ್ದು ಅವರ ಒಂದು ಪ್ರತೀತಿ. ಆದರೆ ಕೊಡಿಪಾಡಿ ಅಂತ ಕುಗ್ರಾಮದಲ್ಲಿರುವ ಕಾರಣ ಅದು ಈ ಸಲ ನನಗೆ ಆ ಒಂದು ಗಂಗಾ ಸ್ನಾನ ತಪ್ಪಿ ಹೋಯಿತು ಅಂತೇಳಿ ಅವರ ಮನಸ್ಸಲ್ಲಿ ಒಂದು ಬೇಸರ ಆಗ್ತದೆ. ಆದರೆ ಅದೇ ದಿನ ರಾತ್ರಿ ಅವರ ಸ್ವಪ್ನದಲ್ಲಿ ಗಂಗೆ ಕಾಣಿಸಿಕೊಂಡು ಅವ್ರಿಗೆ ಹೇಳ್ತಾಳೆ, ನಾನು ನೀನಿರುವ ಕ್ಷೇತ್ರಕ್ಕೆ ಬಂದು ದರ್ಶನ ಕೊಡ್ತೇನೆ, ಅಲ್ಲಿ ಮಿಂದು ಪುನೀತನಾಗುವಂತ. ಆ ಒಂದು ಸ್ವಪ್ನವನ್ನು ತಿಳಿದುಕೊಂಡಂಥ ಮಧ್ವಾಚಾರ್ಯರು ಅದೇ ರೀತಿ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಕೆರೆ ಇದೆ, ಅದರ ಪಕ್ಕದಲ್ಲಿ ಒಂದು ತೀರ್ಥ ಕುಂಡಿಗೆ, ಆ ಕುಂಡಿಗೆಯಲ್ಲಿ ಗಂಗಾ ಸ್ನಾನ ಮಾಡಿ ಆವತ್ತು ಪುನೀತರಾಗ್ತಾರೆ. ಆ ಒಂದು ಗಂಗೆ ಬಂದ ದಿನ ಅದೇ ದಿವಸವನ್ನು ಇವತ್ತು ಕೂಡ ನಾವಿಲ್ಲಿ ತೀರ್ಥ ಸ್ನಾನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಕುಡಿಪಾಡಿ ತೀರ್ಥ ಅಂತೇಳಿ ಇವತ್ತು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಇಲ್ಲಿ ರಾಜ್ಯದ ಅನೇಕ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ವಿಶೇಷವಾಗಿ ತೀರ್ಥ ಸ್ನಾನವು ಚರ್ಮ ರೋಗ ಅಂದರೆ ಕಾಲಿನಲ್ಲಿರುವ ಮೊಳೆ, ಮೈಯಲ್ಲಿರುವಂಥ ಒಂದು ಸಿಬ್ಬು ಅಂತ ಏನು ಹೇಳ್ತೇವೆ, ಅದೆಲ್ಲವೂ ಯಾವ ಕ್ಷೇತ್ರದಲ್ಲೂ ನಿವಾರಣೆ ಆಗದಿದ್ದರೆ ಅಥವಾ ಯಾವ ವೈದ್ಯರಲ್ಲಿ ಕೂಡ ಕಮ್ಮಿ ಆಗದಿದ್ದರೂ ಕೂಡ ಈ ಕ್ಷೇತ್ರಕ್ಕೆ ಬಂದರೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗುವಂಥದ್ದು ಇಲ್ಲಿ ಅನೇಕ ನಾವು ಕಾಣ್ತಾ ಇದ್ದೇವೆ. ಇದು ವರ್ಷದಿಂದ ವರ್ಷಕ್ಕೂ ಈ ಒಂದು ಸತ್ಯ ದೇವರು ಜಾಸ್ತಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಈ ತೀರ್ಥಸ್ಥಾನ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಶ್ರೀ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಾನಕ್ಕೆ ಬರ್ತದೆ 32 ವರ್ಷದಂಜಿ ಈ ಕ್ಷೇತ್ರವನ್ನು ಪೂಜೆ ಮಾಡ್ತಂದು ಒಳ್ಳೆ ಅಂಚ ಭಾರಿ ಪುರಾತನ ಇಂಚಿ ದೇವಸ್ಥಾನ. ಜನಾರ್ದನ ಋಷಿ ಈ ಜನಾರ್ದನ ದೇವರ ಪ್ರತಿಷ್ಠಾಪನೆ ಮಾಡ್ತದೆ ಇತಿಹಾಸ ಉಂಟು. ಅಂಚ 3000 ವರ್ಷದ ಇತಿಹಾಸ. ನಾನು ಈ ಕ್ಷೇತ್ರ ಒಂಜಿ ಬರ್ಪಣ ಒಂಜಿ ಅನ್ನೋ ಒಂಜಿ ಭಾಗ್ಯ ಅಂತ ಹೇಳ್ತಂತೆ. ಅಂಚ ಇತ್ತೆ 32 ವರ್ಷದ್ದು ಇನ್ನೀಗ ಪೂಜೆ ಮಾಡ್ತಂದು ಒಳ್ಳೆ ಬೊಕ್ಕ ಈ ಕ್ಷೇತ್ರ ಮಣ್ಣು ಅರ್ಧಾಚಾರ 10 ಇಂಚಿ ಜಾಗೆ. ಅಂಚ ತೀರ್ಥಸ್ನಾನವನ್ನು ಭಾರಿ ವಿಶೇಷವಂಚಿನ ಈ ಕ್ಷೇತ್ರ ಒಂದು. ಅಂಚ ಶ್ರಾವಣ ಮಾಸ ಅಮಾಸೆ ತಾನೇ 3 ಸಾವಿರಾರು ಜನ ಬತ್ತ ತೀರ್ಥಸ್ನಾನ ಮಾಡ್ತದೆ ಪೇರು ಕಿಡು ಅಂಚಿನ ಕಾರ್ಟ್ ಆಣಿ ಚರ್ಮ ವ್ಯಾಧಿಗೆ ಮಾತ ಮೂಳು ತೀರ್ಥಸ್ನಾನ ಮಾಡ್ತದೆ. 3 ಪರಕ ಬಂಡ ತೀರ್ಥ ಮಾಡ್ತಂಡ ಮೀಂಡ ಅಗಳ ಮಾತ ಇಷ್ಟಾರ್ಥನ ದೇವರು ನಡಪಡ್ದು ಪೇರದಂತೆ ಏತೋ ನಿದರ್ಶನ ಮುಳು ಉಂಡು. ಅಂಚ ಈ ದೇವರಂಜಿ ಸನ್ನಿಧಾನ ಗೊತ್ತವಂಜಿ ಆ ಭಕ್ತ ಮಾತ ಜನಕುಳ ಆ ದೇವರನ್ನು ಅನುಗ್ರಹ ಪಡೆಯುವಂತ ಪುನೀತರಾಯ್ತು ಏತೋ ನಿರ್ದರ್ಶನ ಉಂಡದಕ್ಕೆ ರೆಕಮೆಂಡ ಮೂಳು ಅವೇ ಜೋಕುಳಿದ್ಯಾನಗಳಿ ಪುತ್ರ ಸ್ನಾನ ಮೂಳು ಏತೋ ಪ್ರಾರ್ಥನೆ ಮಾಡ್ತಾ ಮಾತ ಹೋಗ್ತೇರಿ ಅಗಳಿ ಮಾತಾವು ದೇವರ ಅನುಗ್ರಹ ಮಾಡ್ತಾರೆ. ಬಕ್ಕೊಂಜಿ ಅಂಚ ಮುಂಡ ಮಧ್ಯಮಾಂತರಳಿ ಒಂಜು ವಿವಾಹ ಭಾಗ್ಯ ಐನ ದೇವ್ರ ಮೂಳು ಏತೋ ಜನಗಳಿಗೆ ಆಯ್ನ ನಿದರ್ಶನ ಉಂಡು. ಬತ್ರ ಮೂಳು ಪರಕೆ ಮಾತ ಮಾಡ್ತಾ ಹೋಗ್ತೇರಿ. ಒಂದಿನ ಮೂಳು ಪುತ್ರ ಸಂತಾನದ ವಿವಾಹ ಕಾರ್ಯ ಅವು ದೇವ್ರಿಗೆ ಮೂಳು ನಡ ಕೊಡ್ತೇನೆ. ಓ ಪರಕ ತೀರ್ಸಂಡ ಅಕಳ ಇಷ್ಟ ಇಟ್ಟು ಬಂಡೇರಿ ಇಟ್ಟು ಪಂಡ ತುಲಾಭಾರ ಮೂಳು ಹೆಚ್ಚ ತುಲಾಭಾರ ಅಂಬ ತುಲಾಭಾರ ಮಾಡ್ತಾರಂಡ ಅವು ಹಾಕೊಂಡು ದಿನ ರಂಗಪೂಜೆ ಸೇವೆ ಅವು ಮಾಡ್ತಾರಲ್ಲ ದೇವ್ರು ಅಕಡೆ ಒಯ್ಟು ಪಂಡ ಇಟ್ಟು ದೇವ್ರು ಅನುಗ್ರಹ ಮಾಡ್ಬಾರ್ದು ಅಂತ ಏತೋ ನಿದರ್ಶನ ಆಯ್ನ ಉಂಟು ಮುಳ್ಪ.
ಹೀಗೆ 10 ಹಲವು ವೈಶಿಷ್ಟ್ಯಪೂರ್ಣ ಕಾರಣಿಕ ಶಕ್ತಿಯನ್ನ ಹೊಂದಿರುವ ಹೊಡಿಪಾಡಿ ಶ್ರೀ ಜನಾರ್ದನ ದೇವರ ಸನ್ನಿಧಿಯಲ್ಲಿ ಹಲವು ಸೇವೆಗಳು ದೇವರಿಗೆ ಸಂದಾಯವಾಗುತ್ತವೆ. ತುಲಾಭಾರ, ರಂಗಪೂಜೆ, ಸರ್ವಸೇವೆ ಇತ್ಯಾದಿ ಪ್ರಮುಖ ಸೇವೆಗಳನ್ನ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೆರವೇರಿಸುತ್ತಾರೆ. ವರ್ಷಂಪ್ರತಿ ಧ್ವಜಾರೋಹಣಗೊಂಡು 5 ದಿನಗಳ ಜಾತ್ರೆ ಇಲ್ಲಿ ನಡೀತಾ ಇದ್ದು, ಈ ಬಾರಿ ಏಪ್ರಿಲ್ 2ರಿಂದ 7ರವರೆಗೆ ವರ್ಷಾವಧಿ ಜಾತ್ರಾ ಮಹೋತ್ಸವವು ಸಂಭ್ರಮ ಸಡಗರದಿಂದ ನಡೆಯಲಿದೆ. ವರ್ಷಕ್ಕೊಮ್ಮೆ 3 ದಿವಸಗಳ ಜಾತ್ರಾ ಉತ್ಸವ ಈ ಕ್ಷೇತ್ರದಲ್ಲಿ ನಡೀತದೆ. ಅದೇ ರೀತಿ ಬರುವ ಏಪ್ರಿಲ್ ತಿಂಗಳ 5, 6, 7ನೇ ಈ 3 ದಿವಸದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯಿಂದ ದೇವರ ಉತ್ಸವ ನಡೀತದೆ. ನಿನ್ನೆ ದಿವಸ ಕ್ಷೇತ್ರದ ಜಾತ್ರೋತ್ಸವದ ಸಲುವಾಗಿ ಗುಣಮುಹೂರ್ತ ಕಡಿಯುವಂಥ ಒಂದು ಮುಹೂರ್ತ ಕೂಡ ನೆರವೇರಿ ಬಂದಿದೆ. ಇನ್ನು ನಾಳ್ದು 4ನೇ ತಾರೀಕಿನ ದಿವಸ ಸಂಜೆಯ ಹೊತ್ತಿಗೆ ಕ್ಷೇತ್ರಕ್ಕೆ ಗ್ರಾಮದ ವಿವಿಧ ಕಡೆಗಳಿಂದ ತಮ್ಮ ಭಕ್ತಾದಿಗಳ ಎಲ್ಲರ ಸಹಕಾರದೊಂದಿಗೆ ಒಂದು ಹೊರಕಾಣಿಕೆ ಮೆರವಣಿಗೆ ಕೂಡ ಈ ಕ್ಷೇತ್ರಕ್ಕೆ ಬಂದು ಆ ದಿವಸ ರಾತ್ರಿ ಕಾರ್ತಿಕ ಪೂಜೆಯೊಂದಿಗೆ ದೇವಸ್ಥಾನದ ಅಂದಿನ ದಿವಸದ ಒಂದು ಕಾರ್ಯಕ್ರಮ ಮುಗಿಯುತ್ತದೆ. ಮರುದಿವಸ ಬೆಳಿಗ್ಗೆ ದಿನಂಪ್ರತಿ ನಡೆಯುವಾಗಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದು ಮಧ್ಯಾಹ್ನದ ಹೊತ್ತಿಗೆ ಒಂದು ಶಿಲಾಭಿಷೇಕ ನಡೀತದೆ. ಈ ಒಂದು ಶಿಲಾಭಿಷೇಕ ಕೂಡ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಎಲ್ಲರೂ ತಮ್ಮ ಭಕ್ತಿಪೂರ್ವಕವಾಗಿ ಸಿಹಿಹಾಲವನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿ ಮಧ್ಯಾಹ್ನ ಮಹಾಪೂಜೆ ನಡೆದು ಆನಂತರ ಇಲ್ಲಿ ಸೇರತಕ್ಕಂಥ ಎಲ್ಲ ಗ್ರಾಮಸ್ಥ ಬಂಧುಗಳಿಗೆ ಒಂದು ಅನ್ನದಾನದ ಸೇವೆ ಕೂಡ ಈ ಕ್ಷೇತ್ರದಲ್ಲಿ ನಡೀತದೆ. ಸಂಜೆಯ ಹೊತ್ತಿಗೆ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆ ನಡೆದು ದೇವರ ಒಂದು ಉತ್ಸವ ನಡೀತದೆ. ಉತ್ಸವ ಬಳಿ ನಡೆದ ನಂತರ ನೃತ್ಯ ಬಳಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಎಲ್ಲರೂ ಒಂದು ಬಹಳ ಭಕ್ತಿಪೂರ್ವಕವಾಗಿ ಒಂದು ಅವರ ಒಂದು ಶ್ರದ್ಧೆಯಿಂದ ನೋಡುವಂಥ ಒಂದು ನೃತ್ಯ ಬಳ್ಳಿ ಇದು ವಿಶೇಷ. ಕೊಡಿಪೈ ಗ್ರಾಮದಲ್ಲಿ ಜಾತ್ರೋತ್ಸವದ ದಿವಸ ನೃತ್ಯ ಬಳ್ಳಿ ಇದಕ್ಕೆ ಎಲ್ಲರೂ ಬಂದು ಊರಿನ ಹಾಗೂ ಪರವೂರಿನ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆನಂತರ ದೇವರ ಇದು ಉತ್ಸವ ಮುಗಿದ ನಂತರ ದೇವರ ಆ ದಿವಸದ ಕಾರ್ಯಕ್ರಮ ಮುಗಿದು ಮರು ದಿವಸ ಬೆಳಿಗ್ಗೆ ದಿವಸ ದೇವರ ದರ್ಶನ ಬಳಿ ಹೊರಟು ಎಲ್ಲ ಬಳಿಯ ನಂತರ ದೇವರ ದರ್ಶನ ಬಳಿ ನಡೆದು ಬಟ್ಟಲು ಕಾಣಿಕೆ ನಡೀತದೆ. ಆನಂತರ ಅಂದಿನ ಕಾರ್ಯಕ್ರಮ ಕೂಡ ಮುಗೀತದೆ. ಮರುದಿವಸ ಬೆಳಿಗ್ಗೆ ಹುಳಿಭೂತ ದೈವದ ಒಂದು ವಿಜೃಂಭಣೆಯ ಒಂದು ವರ್ಷಾವಧಿ ನೇಮ. ಇನ್ನು ದೇವಳದಲ್ಲಿ 2024ರ ಮಾರ್ಚ್ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ದೇವಳಕ್ಕೆ ಧ್ವಜಸ್ತಂಭ ಹಾಗೂ ಬ್ರಹ್ಮರಥವು ಸಮರ್ಪಣೆಯಾಗಲಿದೆ. ಈ ನಿಟ್ಟಿನಲ್ಲಿ ದೇವಳದಲ್ಲಿ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ 10 ಹಲವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಡೆಸಲು ಯೋಜಿಸಲಾಗಿದೆ. ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳೇ ನಮಗೆ ಈಗ ಬಂದದ್ದು. ಇನ್ನು ಮುಂದಕ್ಕೆ ಆ ರೀತಿಯಲ್ಲಿ ಕ್ಷೇತ್ರದಲ್ಲಿ ಆಗುವಂಥದ್ದು ಒಂದು ಶಾಸ್ತ್ರ ಗುಡಿಯ ಒಂದು ಸ್ಥಳಾಂತರ, ಸುತ್ತು ದೇವರಾದ ಇರುವಂಥ ತಡೆಗೋಡೆ, ದೊಡ್ಡ ಕ್ಷೇತ್ರದ ಪುಷ್ಕರಣಿಯ ಜೀರ್ಣೋದ್ಧಾರ, ಅದಕ್ಕೆ ಹೋಗೋ ದಾರಿ, ಈ ಗದ್ದೆಯ ಸಮರ್ಪಣೆ, ರಥದ ಒಂದು ಕೊಠಡಿ ಇಷ್ಟೆಲ್ಲ ಆಗಿ, ಅದಲ್ಲದೆ ದೇವಸ್ಥಾನದ ಎದುರಿನ ಒಂದು ಶೀಟಿನ ಮಾಡಿ ಇಡೀ ಅಂಗಣಕ್ಕೆ ಮಾಡುವಂಥ ಒಂದು ಯೋಚನೆ ಸಹ ಒಬ್ಬ ದಾನಿಗಳು ಒಪ್ಪಿಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ದೇವರು ಇನ್ನೂ ಇಲ್ಲಿ ಧ್ವಜಾರೋಹಣ ಆಗಿ ರಥ ರೂಢನಾಗಿ ಆ ನಂತರ ದೇವರು ಜಳಕಕ್ಕೆ ಹೋಗುವಂಥದ್ದು ಹೊಡಿಪಾಡಿ ಗ್ರಾಮದ ಅರ್ಕ ಎಂಬಲ್ಲಿ ಒಂದು ಕೆರೆ ಇದೆ. ಹಿಂದಿನಿಂದ ಸಂಪ್ರದಾಯಯುತವಾಗಿ ಅಲ್ಲಿ ನಡೆಯುವಂಥದ್ದು. ಆ ಕೆರೆಯ ದುರಸ್ತಿ ಸಹ ಇನ್ನು ಕೆಲವು ದಿನಗಳಲ್ಲಿ ಆಗಲಿಕ್ಕುಂಟು. ಈ ನಿಟ್ಟಿನಲ್ಲಿ ಯಾವ ಊರಿನ ಒಂದು ಕ್ಷೇತ್ರ ಇನ್ನೂ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕುಂಟು. ಇದೆಲ್ಲ ಕೆಲಸ ಕಾರ್ಯಗಳು ನಮ್ಮ ಊರಿನ ಭಗವದ್ಭಕ್ತರಿಂದ, ಊರವರಿಂದ, ಹೊರ ಊರಿನವರಿಂದ, ದಾನಿಗಳಿಂದ ನಡಿಬೇಕು ಅಂತೇಳಿ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ಜನಸಾಮಾನ್ಯರು, ಭಗವದ್ಭಕ್ತರು, ಈ ಕುಡಿಪಾಡಿ ಗ್ರಾಮಸ್ಥರಲ್ಲದೆ ಹೊರಗಿನವರ ಸಮೇತ ಕೈ ಜೋಡಿಸಿಕೊಂಡು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಒಂದು ಬ್ರಹ್ಮಕಲಶೋತ್ಸವದ ಜವಾಬ್ದಾರಿಯನ್ನು ನಾವು ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ವಹಿಸಿಕೊಡುವುದು ಸಹ ನಾವು ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಇದರ ಗೌರವಾಧ್ಯಕ್ಷರಾಗಿ ಪೇಜಾರ ಮಠಾಧೀಶರು ಸಹ ವಹಿಸಿಕೊಳ್ಳಿಕ್ಕಿದ್ದಾರೆ. ಇದೆಲ್ಲ ಈಗ ಪೂರ್ವಭಾವಿಯಾಗಿ ನಾವು ತಯಾರು ಮಾಡಿಕೊಂಡದ್ದು. ಇನ್ನು ಕೆಲವು ದಿವಸಗಳಲ್ಲಿ ಜಾತ್ರೆ
ಮುಗಿಲಿಕ್ಕುಂಟು. ಅದು ಮುಗ್ದ ಬೆನ್ನಿಗೆ ನಾವು ಬ್ರಹ್ಮಕಲಶೋತ್ಸವದ ಸಮಿತಿಗಳನ್ನು ರಚನೆ ಮಾಡಿಕೊಂಡು 1 ವರ್ಷದ ಮುಂದೆನೇ ನಾವೆಲ್ಲ ಸುಸೂತ್ರವಾಗಿ ಕೆಲಸ ಜರುಗಿಸುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ತಯಾರಾಗ್ತಾ ಇದ್ದೇವೆ, ಸನ್ನದ್ಧರಾಗಿದ್ದೇವೆ. ಈ ಎಲ್ಲ ಪ್ರಯತ್ನಗಳ ಮೂಲಕ ಕೊಡಿಪಾಡಿ ಶ್ರೀ ಜನಾರ್ದನ ಸ್ವಾಮಿಯ ಕ್ಷೇತ್ರವು ಮತ್ತಷ್ಟು ಅಭಿವೃದ್ಧಿಗೊಂಡು ಕಂಗೊಳಿಸಲಿದೆ. ಕ್ಷೇತ್ರದ ಅಭಿವೃದ್ಧಿ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವ ಇಚ್ಛೆಯುಳ್ಳವರು ಕ್ಷೇತ್ರದ ಉಳಿತಾಯ ಖಾತೆ ಸಂಖ್ಯೆಗೆ ತಮ್ಮ ಧನ ಸಹಾಯವನ್ನ ಜಮಾ ಮಾಡುವ ಮೂಲಕ ಈ ಪುಣ್ಯ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ನಿಶಾ ಕಿರಣ್ ಬಾಳೆಪುನಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.